ತುಳು ಚಿತ್ರರಂಗ ಅಂದ್ರೆ ಅದು ನಿಂತ ನೀರಲ್ಲ ಅನ್ನೋದು ಇದೀಗ ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ. ಒಂದು ಕಾಲದಲ್ಲಿ ತುಳು ಸಿನಿಮಾ ಕೂಡ ಇದೆಯಾ ಅಂತ ತುಳುನಾಡಿನಲ್ಲೂ ಕೇಳ್ತಿದ್ದ ಕಾಲವಿತ್ತು. ಆದ್ರೆ ಪ್ರಸ್ತುತ ತುಳು ಸಿನಿಮಾ ಅಂದ್ರೆ ಬರೀ ತುಳುನಾಡು ಮಾತ್ರವಲ್ಲ, ರಾಜ್ಯ, ದೇಶ, ವಿದೇಶಗಳಲ್ಲೂ ಕೂಡ ರಾರಾಜಿಸುತ್ತಿದೆ. ಇದಕ್ಕೆ ಮತ್ತೊಂದು ಗರಿ ರಂಜಿತ್ ಸುವರ್ಣ ನಿರ್ದೇಶನದ ಉಮಿಲ್. ಇದೀಗ ಉಮಿಲ್ ತುಳು ಸಿನಿಮಾ ಬಿಡುಗಡೆಗೂ ಮುನ್ನವೇ ಉತ್ತರ ಭಾರತದತ್ತ ಹಾರಿದೆ. ಅರ್ಥಾತ್ ಉಮಿಲ್ ಸಿನಿಮಾದ ಹಿಂದಿ ಡಬ್ಬಿಂಗ್ ರೈಟ್ಸ್ ಅನ್ನು ಉತ್ತರ ಭಾರತದ ಕಂಪನಿಯೊಂದು ಖರೀದಿಸಿದ್ದು, ಮೊಟ್ಟ ಮೊದಲ ಬಾರಿಗೆ ಹಿಂದಿಗೆ ಡಬ್ ಆಗ್ತಿರೋ ತುಳು ಚಿತ್ರ ಅನ್ನೋ ಖ್ಯಾತಿ ಉಮಿಲ್ಗೆ ಸಲ್ಲುತ್ತಿದೆ. ಉಮಿಲ್ನ ಟೀಸರ್ ನೋಡಿದ ಡಬ್ಬಿಂಗ್ ಕಂಪನಿ ಸ್ವತಃ ಚಿತ್ರತಂಡವನ್ನ ಸಂಪರ್ಕಿಸಿ ದೊಡ್ಡ ಮೊತ್ತವನ್ನ ನೀಡಿ ಡಬ್ಬಿಂಗ್ ರೈಟ್ಸ್ ಅನ್ನ ಪಡೆದುಕೊಂಡಿರುವುದು ಉಮಿಲ್ ಚಿತ್ರತಂಡಕ್ಕೆ ಮಾತ್ರವಲ್ಲ, ಇಡೀ ಕೋಸ್ಟಲ್ ವುಡ್ ಹಾಗೆ ತುಳುನಾಡಿಗೆ ಹೆಮ್ಮೆಯ ವಿಚಾರ. ಸೀಮಿತ ಮಾರುಕಟ್ಟೆಗೆ ಮೀಸಲಾಗಿದ್ದ ಉಮಿಲ್ ಉತ್ತರ ಭಾರತಕ್ಕೆ ಹಾರಲು ಕಾರಣರು ಯಾರ್ಯಾರು ಗೊತ್ತಾ? ಕೋಸ್ಟಲ್ ವುಡ್ ನ 101ನೇ ಚಿತ್ರ ಉಮಿಲ್. ಇದು ತುಳು ಚಿತ್ರರಂಗದ ಮೊಟ್ಟ ಮೊದಲ ಗ್ರಾಫಿಕ್ಸ್ ತಂತ್ರಜ್ಞಾನ ಬಳಸಿದ ಸಿನಿಮಾವೂ ಹೌದು. ಅದು ಹಾಲಿವುಡ್ ಗ್ರಾಫಿಕ್ಸ್ ತಂತ್ರಜ್ಞರಿಂದ ಕೆನಡಾದಲ್ಲಿ ನಿರ್ಮಾಣಗೊಂಡ ಗ್ರಾಫಿಕ್ಸ್. ಎಲ್ಲ ಅಂದುಕೊಂಡಂತೆ ನಡೀತಾ ಇದ್ರೆ ಉಮಿಲ್ ಈಗಾಗಲೇ ತೆರೆ ಕಾಣಬೇಕಾಗಿತ್ತು. ಆದ್ರೆ ಕ್ವಾಲಿಟಿಯಲ್ಲಿ ಯಾವುದೇ ರಾಜಿ ಇಲ್ಲದಂತೆ ಚಿತ್ರವನ್ನ ನಿರ್ಮಿಸಲಾಗಿದೆ. ಹೀಗಾಗಿ ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಉಮಿಲ್ ತೆರೆಗೆ ಅಪ್ಪಳಿಸಲಿದೆ. ಈ ಗ್ರಾಫಿಕ್ಸ್ ಗೆ ತಕ್ಕಂತೆ ಕೋಸ್ಟಲ್ ವುಡ್ ನಲ್ಲೂ ಎಂದೂ ಕೇಳದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅನ್ನ ರವಿ ಬಸೂರ್ ನೀಡಿದ್ದು ಚಿತ್ರಕ್ಕೆ ಮತ್ತಷ್ಟು ಮೆರುಗು ಬಂದಂತಾಗಿದೆ. ಭವಾನಿ ಫಿಲ್ಮ್ ಮೇಕರ್ಸ್ ಬ್ಯಾನರ್ಸ್ ಅಡಿಯಲ್ಲಿ ನಿರ್ಮಾಣಗೊಂಡ ಉಮಿಲ್ ಚಿತ್ರದ ಮೂಲಕ ಮೊಟ್ಟ ಮೊದಲ ಬಾರಿಗೆ ಪವರ್ ಸ್ಟಾರ್ ಪುನೀತ್ ರಾಜ್ ಕುಮಾರ್ ತುಳು ಹಾಡಿಗೆ ಧ್ವನಿಯಾಗಿದ್ದಾರೆ. ರಾವೊಂದು ಬತ್ತಂಡ್ ಉಮಿಲ್ ಅನ್ನೋ ಟೈಟಲ್ ಸಾಂಗ್ ಅನ್ನ ಪವರ್ ಸ್ಟಾರ್ ಹಾಡಿದ್ದು, ಈ ಹಾಡು ಸೇರಿದಂತೆ ಉಮಿಲ್ ನ ಎಲ್ಲಾ ಹಾಡುಗಳು ತುಳುನಾಡು ಮಾತ್ರವಲ್ಲದೆ ಕರುನಾಡಿನಲ್ಲೂ ಹಾಟ್ ಫೇವರೇಟ್ ಆಗಿದೆ. ಈಗಾಗಲೇ ಚಿತ್ರದ ಆಡಿಯೋವನ್ನ ರಾಜ್ಕುಮಾರ್ ಫ್ಯಾಮಿಲಿ ಒಡೆತನದ PRK ಕಂಪನಿ ಖರೀದಿಸಿದ್ದು, ಇದು ಕೋಸ್ಟಲ್ ವುಡ್ ನಲ್ಲೊಂದು ಸಂಚಲನವೆಂದೇ ಹೇಳಬಹುದು. ಇನ್ನು ಕರುಣಾಕರ ಶೆಟ್ಟಿ, ಪ್ರಜ್ನೇಶ್ ಶೆಟ್ಟಿ ಹಾಗೂ ಪ್ರಜ್ವಲ್ ಶೆಟ್ಟಿ ಅವರು ಉಮಿಲ್ ಚಿತ್ರದ ನಿರ್ಮಾಪಕರು. ನಿರ್ದೇಶಕ ರಂಜಿತ್ ಸುವರ್ಣ ಅವರ ಹೊಸ ಅನ್ವೇಷಣೆ ಆವಿಷ್ಕಾರಗಳಿಗೆ ಯಾವುದೇ ರೀತಿಯಲ್ಲೂ ತೊಡಕಾಗದೆ ಬೆನ್ನೆಲುಬಾಗಿ ನಿಂತ ಸಲುವಾಗಿ ಇದೀಗ ಉಮಿಲ್ ಅದ್ದೂರಿಯಾಗಿ ಮೂಡಿ ಬರ್ತಿದೆ. ಹಾಗೆ ತುಳುನಾಡು ಮಾತ್ರವಲ್ಲದೆ ದೇಶ ವಿದೇಶಗಳಲ್ಲೂ ಸದ್ದು ಮಾಡ್ತಿದೆ. ಬಿಡುಗಡೆಗೂ ಮುನ್ನವೇ ಸಖತ್ ಸದ್ದು ಮಾಡ್ತಿರೋ ಉಮಿಲ್ ಡಿಸೆಂಬರ್ 7ರಂದು ತುಳುನಾಡಿನಾದ್ಯಂತ ಏಕಕಾಲಕ್ಕೆ ತೆರೆ ಕಾಣಲಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.